ಹಾಯ್ ಫ್ರೆಂಡ್ಸ್, ನೋಡಿ ಇವರು ಮನೆಯಲ್ಲೇ ಆರೋಗ್ಯಕರವಾಗಿ ಮೊಟ್ಟೆ ಬಳಸದೆ ಓವನ್ ಬಳಸದೆ ಯಾವ ರೀತಿ ಕೇಕ್ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬಿಸ್ಕೆಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಅದಕ್ಕೆ ಮೆಲ್ಟ್ ಆಗಿರೋ ಬಟರ್ ಹಾಕಿ ಸೇರಿಸ್ಬಿಟ್ಟು ಒಂದು ಶೇಪ್ ಕೊಡಬೇಕಾಗುತ್ತೆ. ಶೇಪ್ ಕೊಟ್ಟಾದ ನಂತರ ಮಿಕ್ಸಿಲಿ ಸ್ವಲ್ಪ ಪನ್ನೀರ್, ಕರ್ಡ್, ಚೀಸ್, ಮ್ಯಾಂಗೋ, ಹನಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ. ಗ್ರೈಂಡ್ ಆಗಿರೋ ಪೇಸ್ಟ್ನ ಫಸ್ಟ್ ಲೇಯರ್ ಆಗಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಫಸ್ಟ್ ಲೇಯರ್ ಆಗಿದ ತಕ್ಷಣ ಮತ್ತೆ ಸೆಕೆಂಡ್ ಲೇಯರ್ ಫಸ್ಟ್ ಮ್ಯಾಂಗೋ ಮತ್ತು ಸ್ವಲ್ಪ ಹನಿ ಹಾಕ್ಬಿಟ್ಟು ಸೆಕೆಂಡ್ ಲೇಯರ್ಗೆ ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಆಗಿರೋದನ್ನು ಸೆಕೆಂಡ್ ಲೇಯರ್ಗೆ ಹಾಕ್ಟ್ರೆ ಸೊ ಮನೆಯಲ್ಲೇ ರೆಡಿ ನಿಮ್ಮ ಚೀಸ್ ಮ್ಯಾಂಗೋ ಕೇಕ್. ರುಚಿಕರವಾದ ಹೆಲ್ತಿಯಾದ ಚೀಸ್ ಮ್ಯಾಂಗೋ ಕೇಕ್ ಒಂದ್ಸಲ ಟ್ರೈ ಮಾಡಿ ನೋಡಿ.